ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ರಿಜಿಸ್ಟ್ರೇಡ್ ಹನುಮನಗರ ಕುಂತಲ ಈ ಒಂದು ಭಾಗದಲ್ಲಿ ಶ್ರೀ ವೀರಾಂಜನೇಯ ಹನುಮ ಜಯಂತಿಯ ಅಂಗವಾಗಿ ಇದುವರೆಗೂ ಅನೇಕ ಕಾರ್ಯಕ್ರಮಗಳು ನಡೆದಿದ್ದು ಈಗ ಶ್ರೀ ಶಾರದಾ ಅಂಧರ ಗೀತ ಗಾಯನ ಕಲಾ ಸಂಘದ ವತಿಯಿಂದ ಗಾನ ವೈಭವ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಈ ಒಂದು ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯ ಅಧ್ಯಕ್ಷರು ಹಾಗೂ ಸದಸ್ಯರು ನಮಗೆ ಅವಕಾಶವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ತಂಡದ ಪರವಾಗಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರನ್ನ ಹಾಗೂ ವ್ಯಾಯಾಮ ಶಾಲೆಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಅವರನ್ನ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರಿಗೆ ಹಾಗೂ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯ ಎಲ್ಲ ಬಂಧುಗಳಿಗೆ ಆಂಜನೇಯ ದೇವರು ಹಾಗೂ ಶ್ರೀರಾಮ ದೇವರು ಹಾಗೂ ನಮ್ಮ ಸೋಮನಾಥ ದೇವರು ಅವರಿಗೆ ಎಲ್ಲ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲ ಭಗವದ್ಭಕ್ತರು ಈ ಕಾರ್ಯಕ್ರಮವನ್ನು ವೀಕ್ಷಿಸುವುದರ ಜೊತೆಗೆ ಬಂಧುಗಳೇ, ಒಂದು ಉದ್ಯೋಗದಿಂದ ಎಲ್ಲರ ಜೀವನ ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ನಾವು ನಮ್ಮ ಜೀವನವನ್ನು ಸಾಧಿಸಲಿಕ್ಕೆ ಎರಡು ಮಾರ್ಗಗಳನ್ನ ಕಂಡುಕೊಂಡಿದ್ದೇವೆ. ಒಂದು, ಎಲ್ಲ ನಮ್ಮ ತುಳುನಾಡಾದ್ಯಂತ ಸಂಗೀತ ಕಾರ್ಯಕ್ರಮವನ್ನು ಕೊಡುವುದರ ಜೊತೆಗೆ ನಾವೇ ತಯಾರು ಮಾಡಿ ತಂದಂತ ಸುಗಂಧ ಸೆಂಟೆಡ್ ಫೆನೈಲ್ ಹಾಗೂ ಸೋಪ್ ವಾಟರ್, ಸೂಪರ್ ಸೋಪ್ ವಾಟರ್ ಇಲ್ಲಿ ನಾವು ಮಾರಾಟಕ್ಕೆ ಇಟ್ಟಿದ್ದೇವೆ. ಬಂಧುಗಳೇ, ತಾವು ನಮಗೆ ಸಹಾಯ ಮಾಡೋದಾದ್ರೆ ಒಬ್ಬೊಬ್ರು ಒಂದೊಂದು ಲೀಟರ್ ಫೆನೈಲ್ ಹಾಗೂ ಸೋಪ್ ವಾಟರ್ ಅನ್ನ ತಾವು ಪಡ್ಕೊಂಡು ನಮ್ಮ ಕಲಾ ತಂಡಕ್ಕೆ ತಾವು ಸಹಕರಿಸಬೇಕು. 1 ಲೀಟರ್ ಫೆನೈಲ್ ಬೆಲೆ 50 ರೂಪಾಯಿ ಹಾಗೂ 1 ಲೀಟರ್ ಸೋಪ್ ವಾಟರ್ ಬೆಲೆಗೂ ಕೂಡ 50 ರೂಪಾಯಿನ ನಿಗದಿ ಮಾಡಿದ್ದೇವೆ. ದಯಮಾಡಿ ಅದನ್ನು ಕೊಂಡ್ಕೊಳ್ಳಿ. ಜೊತೆಗೆ ಕಾರ್ಯಕ್ರಮ ನಾವೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಬೇಕಾದ್ರೆ ಗಣಪತಿಯ ಸ್ತುತಿಯನ್ನ ಪ್ರಸ್ತುತಪಡಿಸುವುದು ಒಂದು ನಮ್ಮ ಸಂಪ್ರದಾಯ. ಅದರಂತೆ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ಚಾಲನೆ ನೀಡಿದ್ದಾರೆ ಶ್ರೀಮತಿ ಜ್ಯೋತಿ ಯೋಗೀಶ್ವರು. ಹಾಗೆ ನಾವು ಇಲ್ಲಿ ಬರಲಿಕ್ಕೆ ಕಾರಣರಾದಂತವರು ನಮ್ಮ ಕುಂಪಲದ ಈ ಒಂದು ವ್ಯಾಯಾಮ ಶಾಲೆಯ ಸಕ್ರಿಯ ಬಂಧುಗಳಾದಂತಹ ಉಮೇಶ್ ಸರ್ ಅವರಿಗೆ ನಾವು ತಂಡದ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಎಲ್ಲರಿಂದ ಜೋರಾದ ಚಪ್ಪಾಳೆಯನ್ನು ನಾವು ಕೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆ ಶ್ರೀಮತಿ ಜ್ಯೋತಿ ಯೋಗೀಶ್ ಅವರಿಂದ.
ಧನ್ಯವಾದಗಳು ಜ್ಯೋತಿ ಅಭಿಷೇಕ್ಗೆ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಶ್ರೀ ಹನುಮದೇವರು ತಮ್ಮೆಲ್ಲರ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ. ಇನ್ನಷ್ಟು ಸೇವೆಯನ್ನು ಮಾಡತಕ್ಕಂಥ ಸೌಭಾಗ್ಯವನ್ನ ಈ ಒಂದು ಭಾಗದಲ್ಲಿ ವೀರಾಂಜನೇಯ ಕರುಣಿಸಲಿ, ಸೋಮನಾಥ ದೇವರು ಕರುಣಿಸಲಿ ಅಂತ ಹೇಳ್ತಾ ಭಾಗ್ಯ ಬಂಧುಗಳೇ, ಫೆನಲ್ ಮತ್ತು ಸೋಪ್ ಪೌಡರ್ಗಳು ಲಭ್ಯ ಇದೆ. ತಾವು ದಯಮಾಡಿ ಅದನ್ನು ಕೂಡ ಪರ್ಚೇಸ್ ಮಾಡಿ ಈ ಕಲಾತಂಡಕ್ಕೆ ಮತ್ತೆ ಯಾವುದೇ ರೀತಿಯಾಗಿ ಕೂಡ ತಾವು ಸಹಕಾರವನ್ನು ನೀಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಶರಣು ಶರಣು ಹನುಮಂತ, ಶರಣು ಶರಣು ವಿನಯಂತ, ಶರಣು ಶರಣು ಹನುಮಂತ, ಶರಣು ಶರಣು ವಿನಯಂತ, ಶರಣು ಶರಣು ಹನುಮಂತ, ಶರಣು ವಿನಯಂತ, ಶರಣು ಶರಣು ಹನುಮಂತ, ಶರಣು ಶರಣು ವಿನಯಂತ, ಶರಣು ಶರಣು ಹನುಮಂತ, ಶರಣು ಶರಣು ವಿನಯಂತ. ಕೃಷ್ಣ
ಭಗವಂತ ದೇಶದ ಕೈಗೆ ಭಗವಂತ ನಿಮ್ಮಲೆ
ಧನ್ಯವಾದಗಳು ಜ್ಯೋತಿ ಯೋಗೇಶ್ವರ್ ಅವರಿಗೆ.